ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಜೆಆರ್ ಲೋಪು ಅವರು ಪಡೇಲ ವೀರನಗರದಲ್ಲಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡರು. ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಅಭ್ಯರ್ಥಿಗಳ ಪ್ರಚಾರ ಬಿರುಸಿನಿಂದ ಸಾಗುತ್ತಿದೆ. ಶಾಸಕ ಜೆಆರ್ ಲೋಪು ಅವರು ಪಡೇಲ ವೀರನಗರದಲ್ಲಿ ಮತಯಾಚಿಸಿ ಈ ಬಾರಿಯೂ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತೆ ವಿನಂತಿಸಿಕೊಂಡರು. ಈ ದಿವಸ ನಾವು ಬಜಾಲ್ ವೀರನಗರ ಕೇರಳ ಈ ಪ್ರದೇಶದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆಯ ಈ ಪ್ರಚಾರ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡೆವು. ಇದೊಂದು ಬಹಳ ಗುಡ್ಡಕಾಡಿನ ಪ್ರದೇಶ, ಒಳ ಪ್ರದೇಶ, ಗುಡ್ಡಕಾಡಿನ ಪ್ರದೇಶ. ಇಲ್ಲಿ ಬಹಳಷ್ಟು ನಾವು ಅಭಿವೃದ್ಧಿಗೆ ದುಡ್ಡನ್ನು ಖರ್ಚು ಮಾಡಿದ್ದೀವಿ, ರಸ್ತೆಗಳು. ಆದರೆ ಇದು ಇಷ್ಟು ಒಳ ಪ್ರದೇಶ ಇದೆ, ಗುಡ್ಡಕಾಡು ಪ್ರದೇಶ ಇದೆ, ಎಷ್ಟು ಖರ್ಚು ಮಾಡಿದರೂ ಸಾಕಾಗೋದಿಲ್ಲ, ಕಡಿಮೆ. ಮುಂದಕ್ಕೆ ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನಾವು ಕೊಡಲೇಬೇಕಾಗ್ತದೆ. ಮತ್ತು ನಾವು ಪ್ರತಿ ಕಡೆಯಲ್ಲಿ ಹೋದಾಗ ನಮಗೆ ಒಳ್ಳೆಯ ಸ್ಪಂದನವನ್ನು ಕೊಟ್ಟಿದ್ದಾರೆ, ಜನರು ಆಸಕ್ತಿಯಲ್ಲಿದ್ದಾರೆ.